ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇನ್ನಿತ್ತ ಮಲ್ಲ ಸುದ್ದಿಲು ಬಿಜೆಪಿ ಇತ್ತ ಭಾರತೀಯ ಜನತಾ ಪಕ್ಷ ದೋರಿದಜಿ ಐತ ಬದಲು ಬಿಸ್ನೆಸ್ ಜನತಾ ಪಕ್ಷ ಆತಂಡ ಕೆಪಿಸಿಸಿ ಒತ್ತುಗುರು ಕಾರ್ಯರು ಮಧು ಬಂಗಾರಪ್ಪ ಸಜಿಪ ನಡು ತಲೆಮೊಗ್ಗರ್ ನೇತ್ರಾವತಿ ಸುದ್ದಿಟ್ಟು ಮೀಯರೆ ಪೋದು ಬೊಲ್ಲೊಡು ಪೋತಿನ ಜವನೆ ಅಶ್ವೇತ್ ಮೂಜಿ ದಿನ ನಾಡ್ದು ಉಳ್ಳಾಲ ಕೋಟೆಪುರ ಕೋಡಿ ಕಡಲ ಬರಿಟ್ಟು ತೋಜಿದು ಬರ್ತಿನ ಪುನಃ ಪುತ್ತೂರು ಬಡಗನ್ನೂರು ಪಟ್ಟೆ ಪರಿಸರಡು ಸುದೀರ್ಥ ಕಜವು ಖಜನತಿ ಕಲ್ದು ಮಾರ್ಗ ಸಂಪರ್ಕ ಕಳೆವನ್ನ ಪೋಡಿಗೆ ಜಿಲ್ಲಾಧಿಕಾರಿ ಆದೇಶ ಕೊರುಂಡಲ ಕಿಂಡಿ ಅಣೆಕಟ್ಟದ ಪೈರೆ ದುಂಬು ಪಿರತೂಪುನ ಅಧಿಕಾರುಲು ರಾಜ್ಯದ ಇತ್ಯದ ಸ್ಥಿತಿಗತಿ ತೆರನಾಗ ಪೊಂಜೋಲನ ಮಿತ್ತ ದೌರ್ಜನ್ಯ ಮಿತಿ ಮೇರ್ದಂಡು ಜುಲೈ 14 ಪೊಣ್ಣುಲನ ಸಮ್ಮೇಳನ ಬಗೆಟ್ ಸುದ್ದಿಕೂಟ ನಡಪಾದ ಕ್ಯಾಂಪಸ್ ಫ್ರೆಂಡ್ ಕರ್ನಾಟಕ ರಾಜ್ಯ ಸಮಿತಿ ಸದಸ್ಯರು ಮುರ್ಷಿದಾ ಕುಡ್ಲಾ ಇತ್ತ ವಾರ್ತೆದ ವಿವರ ಬಿಜೆಪಿ ಇತ್ತ ಭಾರತೀಯ ಜನತಾ ಪಕ್ಷ ಓರಿದಜಿ ಐತ ಬದಲ ಬಿಸ್ನೆಸ್ ಜನತಾ ಪಕ್ಷ ಆತನಂದ ಕೆಪಿಸಿಸಿ ಒತ್ತುಗುರು ಕಾರ್ಯರು ದಕ್ಷಿಣ ಕನ್ನಡ ಜಿಲ್ಲೆದ ಜವಾಬ್ದಾರಿಡುಪುನ ಮಧು ಬಂಗಾರಪ್ಪ ಪಂತೆರ ಆರು ಸುದ್ದಿ ಕೊಟ್ಟಡು ಪಾತಿರ್ದೇರು ಕೆಪಿಸಿಸಿ ಒತ್ತುಗುರು ಕಾರ್ಯರ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲೆದ ಜವಾಬ್ದಾರಿಡುಪುನ ಮಧು ಬಂಗಾರಪ್ಪ ಸುದ್ದಿ ಕುಟ್ಟಡು ಪಾತಿರ್ದು ಬಿಜೆಪಿ ಇತ್ತ ಭಾರತೀಯ ಜನತಾ ಪಕ್ಷ ದೂರಿದ್ದಜಿ ಬಿಸ್ನೆಸ್ ಜನತಾ ಪಕ್ಷ ಆತನಂದು ದೂರಿಯರು ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ಬದಲ್ ಪರಪಿದಾಡ್ದಿರು ದುಂಬು ಬ್ರಿಟಿಷರು ವ್ಯವಹಾರ ಬೋಡದು ಭಾರತಗು ಬತ್ತಿರು ಇತ್ತ ಬಿಜೆಪಿಲ ಅವೇ ಸಾದಿಡುಂಡು ಪ್ರಜಾಪ್ರಭುತ್ವ ರೀತಿಯ ಅಧಿಕಾರಗು ಬತ್ತಿನ ಸರಕಾರ ನಿಧಿಪ್ಪುನ ಕಾರ್ಯಗು ಕೈಪಾಡೊಂದುಲ್ಲಿರಂದು ಆರೋಪಂಡ್ಯರು ಓಟು ಕೈತಲ್ ಬನ್ನಗ ತಂಕ್ಲಿಗ ಆವಂದಿನ ಕ್ಲಮಿತ್ ಐಟಿ ಇಡಿ ಕಾರ್ಯಾಚರಣೆ ಅಸ್ತ್ರಗಳ ಸೊಂದುಲ್ಲೇರು ಬಿಜೆಪಿ ಸರ್ಕಾರ ಬದಲ್ಪುನ ಅಗತ್ಯ ಬೈದನಂದು ಮಧು ಬಂಗಾರಪ್ಪ ಪಂಡ್ಯರು ಸಿದ್ದರಾಮಯ್ಯ ಸರ್ಕಾರ ಒಪ್ಪನಗ ನಾರಾಯಣಗುರು ಜಯಂತಿ ಆಚರಣೆ ಸಾರ್ದು ಮರ್ಯಾದೆ ಕೊಡ್ದಿತ್ತಂಡ ಆಂಡ ಇತ್ತ ಬಿಜೆಪಿ ಸರ್ಕಾರ ಅಪಕಪಕ ಗುರುಕ್ಲಿಗ ಅಪಮಾನ ಮಲ್ತೊಂದುಂಡು ಬಿಜೆಪಿ ತಕ್ಲು ಶೇಕಡ 20 ಒಪ್ಪುನ ಮುಸ್ಲಿಮರ್ನ ಅಜಾನ್ ಮೈ ಕುಂತಾಯರಪೋದು ಶೇಕಡ 80 ಒಪ್ಪುನ ಹಿಂದುಳಿಗ ಮೋಸ ಮಲ್ದೇರು ಹಿಂದುಳಿನ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಲ ಮೈಕತಿಯರೆ ಬುಡೊಂದಿಜ್ಜರಂದು ಪಂಡಿನ ಮಧು ಬಂಗಾರಪ್ಪ ತಾನು ದಕ್ಷಿಣ ಕನ್ನಡ ಜಿಲ್ಲೆದ ಉಸ್ತುವಾರಿ ವಹಿಸೊಂದೆ ಬೂತು ಮಟ್ಟೊಡ್ದು ಪಕ್ಷ ಕಟ್ಟೆರೆ ಒತ್ತುಕೊರೊಂದುಂಡು ತೀರ್ಥ ಮಟ್ಟೊಡೆ ಕಾಂಗ್ರೆಸ್ ನೆಟ್ವರ್ಕ್ ಗಟ್ಟಿಡುಂಡು ಕರಾವಳಿಡು ಕೂಡ ಕಾಂಗ್ರೆಸ್ ಅಧಿಕಾರಗೂ ಬರ್ಪನ ನಿಘಂಟಂದ ಪಂಡಿರ ಬ್ರಿಟಿಷ್ ಜನತಾ ಪಾರ್ಟಿ ಬ್ರಿಟಿಷ್ ಬಂದಿದ್ದು ವ್ಯವಹಾರಕ್ಕೆ ಅದಕ್ಕೆ ಬಿಜೆಪಿಯವರಿಗೆ ಇನ್ನೊಂದು ಹೆಸರು ಏನು ಅಂದ್ರೆ ಬಿಸ್ನೆಸ್ ಜನತಾ ಪಾರ್ಟಿ ಅವರೆಲ್ಲೂ ಕೂಡ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಇದ್ರೊಳಗೆ ಬಂದಿಲ್ಲ ಅವ್ರು ನಾನ್ ಕಾನ್ಸ್ಟಿಟ್ಯೂಷನಲ್ ವ್ಯವಸ್ಥೆಯಲ್ಲಿ ಅವಾಗಲೂ ಕೂಡ ಬ್ರಿಟಿಷರ್ಸ್ ಬಂದಿದ್ದು ಅದೇ ವ್ಯವಹಾರಕ್ಕೆ ಬಂದವರು ಅವರು ಈ ದೇಶನ ಆಳಕ್ಕೆ ಬಂದಿಲ್ಲ ಬಿಜೆಪಿಯವರು ಮೋಸ್ಟ್ಲಿ ಅದೇ ರೀತಿ ಇದು ತಪ್ಪು ಇದು ಒಳ್ಳೇದಲ್ಲ ಇದು ಡೆಮೊಕ್ರೆಟಿಕ್ ಸಿಸ್ಟಮಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಅವ್ರನ್ನ ಕೂರಿಸಿ ಡೆಮೊಕ್ರೆಟಿಕ್ ಸಿಸ್ಟಮಲ್ಲಿ ಒಂದು ಕಾನ್ಸ್ಟಿಟ್ಯೂಟೆಡ್ ಒಂದು ಸರ್ಕಾರ ಇದ್ದಾಗ ಅದನ್ನು ಬೀಳಿಸ್ತಕ್ಕಂಥದ್ದು ನೀವೆಲ್ಲ ಒಪ್ತೀರಾ ಅಂಬೇಡ್ಕರ್ ಅವ್ರನ್ನೇ ಬದಲಾವಣೆ ಮಾಡ್ತೀವಿ ಅಂತ ಈ ಬಿಜೆಪಿಯವರು ಒಂದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಂಬೇಡ್ಕರ್ ಅವರು ಎಷ್ಟು ಚೆನ್ನಾಗಿ ಕಾನ್ಸ್ಟಿಟ್ಯೂಷನ್ ಬರೆದಿದ್ದಾರೆ ಅಂತ ಹೇಳಿದರೆ ಅಂಬೇಡ್ಕರ್ ಅವ್ರನ್ನ ಬದಲಾವಣೆ ಮಾಡ್ತೀನಿ ಅನ್ನೋರ್ನು ಬದಲಾವಣೆ ಮಾಡ್ತಕ್ಕಂಥ ಹಕ್ಕು ಈ ರಾಜ್ಯದ ಈ ದೇಶದ ಜನರಿಗೆ ಪ್ರಜಾಪ್ರಭುತ್ವದವ್ರು ಕೊಟ್ಟಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಬಿಜೆಪಿಯವರು ನಾನು ಇಷ್ಟೇ ಹೇಳ್ಕೊಳ್ಳೋದು ಈ ಕಡೆ ಭಾಗದಲ್ಲಿ ಭಾಳ ಸುಲಭವಾಗಿರ್ತಕ್ಕಂಥ ವಿಚಾರಗಳ ಮೂಲಕ ನಾವು ಮತದಾರರು ಯಾಕೆಂದರೆ ಎಲ್ಲ ಪಕ್ಷ ಮತ್ತು ಎಲ್ಲ ಶಾಸಕರ ಹಣೆ ಬರೆಯೋದು ಮತದಾರರಾಗ್ತಾರೆ ಮತದಾರರನ್ನ ಮನವೊಲಿಸ್ತಕ್ಕಂಥ ಒಂದು ಕೆಲಸವನ್ನ ನಾವು ಮಾಡಬೇಕಾಗ್ತದೆ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಗುರು ಕಾರ್ಯರ ಹರೀಶ್ ಕುಮಾರ್ ದುಂಬುದ ಶಾಸಕಿಯರು JR ಲೋಬೋ ದುಂಬುದ ಮೇಯರ್ ಶಶಿಧರ್ ಹೆಗ್ಡೆ ನಾಯಕರು ಪ್ರಕಾಶ್ ಸಾಲಿ ಅನ್ಬಕ TK ಸುಧೀರ್ ಸುದ್ದಿ ಕೊಟ್ಟಿದ್ದಾರೆ ಸಜಿಪನಡು ಗ್ರಾಮದ ತಲೆಮೊಗ್ಗೇರ್ ಪಂಪನವಲು ನೇತ್ರಾವತಿ ಸುದ್ದಿಟ್ಟು ಐತಾರ ಬಯ್ಯ ದೋಸ್ತಿಲನ ಒಟ್ಟುಗು ನೀಂದಿರ ಪೋಯಿನ 14 ವರ್ಷ ಪ್ರಾಯದ ಜವನೆ ಅಶ್ವೇತ್ ಬೊಲ್ಲುಗು ಪೋಯಿನ ಬೇಜಾರದ ಸಂಗತಿ ನಡತದಿತ್ತದು ಅರೆನ ಪುನ ಬುಧಾರ ಉಳ್ಳಾಲ ಕೋಟೆಪುರ ಕೋಡಿದ ಕಡಲ ಬರಿಟ್ಟು ತೋಜಿದಂಡ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಸುತ್ತದ ಸಜಿಪನಡು ಗ್ರಾಮದ ತಲೆಮೊಗ್ಗರ್ ಪಂಪನವಲು ನೇತ್ರಾವತಿ ಸುದ್ದಿಟ್ಟು ಐತಾರ ಬಯ್ಯ ದೋಸ್ತಿಲನ ಒಟ್ಟುಗು ನೀಂದೆರೆ ಪೋಯಿನ 14 ವರ್ಷದ ಪ್ರಾಯದ ಜವನೆ ಅಶ್ವಿತ್ ಬಲ್ಲುಗು ಪೋಯಿನ ಬೇಜಾರದ ಸಂಗತಿ ನಡತದಿತ್ತದು ಅರೆನಪ್ಪನ ಬುಧಾರ ಉಳ್ಳಾಲ ಕೋಟೆಪುರ ಕೋಡಿದ
ಕಡಲ ಬರಿಟ್ಟು ತೋಜಿದಂಡ ಪೊಲೀಸ್ ಅಗ್ನಿಶಾಮಕ ದಳ ಬೊಕ ಊರ್ದಕ್ಲ ಸಾಯುಡು ಮೂಜಿ ದಿನದಿಂಚ ನಾಡೊಂದಿತ್ತೆರ ಸಜಿಪನಡು ತಲೆ ಮುಗ್ಗಡ್ದ ನಾಗೇಶ್ ಕಾಣಿಕ ಪನ್ಪುನರ್ನ ಇಲ್ಲಡೆ ಬಾಲಿನ ತೊಟ್ಟಿಲ್ಡು ಪಾಡ್ನ ಲೀಸಿಗೆ ಬೈದಿನ ಅಶ್ವಿತ್ ಸಂಬಂಧದ ಕಾಲೇಜು ಜವನಿಯರ್ನ ಒಟ್ಟುಗು ಕೈತಲ್ದ ನೇತ್ರಾವತಿ ಸುದೆಕ ನೀರುಡು ಗೊಬ್ಬೆರ ಪೋದಿತ್ತೆರ ಅಪ್ಪಗ ಅಶ್ವಿತ್ ಬೊಕ ಹರ್ಷ ಇಂಚ ಇರ್ವೇರ ನೀರುಡು ಪೋದೆರ ಒಟ್ಟುಗಿತ್ತಿನ ಜವನಿಯರು ಹರ್ಷನು ಮಿತ್ತೊಯ್ತದೆರ ಅಶ್ವಿತ್ ತೋಜಂದೆ ಆದಿತ್ತೆರ ಬುಡಂದೆ ಬರೊಂದುಪ್ಪುನ ಬಡ್ಸೊಡ್ದ ಅವರ ಉಳ್ಳಾಲ ಸೋಮೇಶ್ವರ ಪುರಸಭೆ ಸುತ್ತಲ್ದ ಉಚ್ಚಿಲ ಬಟ್ಟಪಾಡಿ ಪ್ರದೇಶಡು ಕಡಲು ಕುರವಿನ ಹೆಚ್ಚಾದ ಭಾರಿ ನಷ್ಟ ಉಂಡಾತಂಡ 1 ಕಿಲೋಮೀಟರ್ ಉದ್ದದ ಮಾರ್ಗ ಇಡಿ ಬಿಚ್ಚದು ಪೋದು ಇರುವ ಇಲ್ಲದಕ್ಲೆಗ್ ಮುಖ್ಯ ಮಾರ್ಗಗೂ ಸಂಪರ್ಕ ಇಜ್ಜಂದೆ ಆತಂಡ ಬುಡಂದೆ ಬರಂದುಪ್ಪನ ಬಡ್ಸೊಡ್ದವರ ಉಳ್ಳಾಲ ಸೋಮೇಶ್ವರ ಪುರಸಭೆ ಸುತ್ತದ ಉಚ್ಚಿಲ ಬಟ್ಟಪಾಡಿ ಪ್ರದೇಶಡು ಕಡಲು ಕುರೆವನ ಹೆಚ್ಚಾದ ಭಾರಿ ನಷ್ಟ ಉಂಡಾತಂಡ ಒಂಜಿ ರೆಸಾರ್ಟ್ ಕಡಲು ಸೇರ್ಯಾರ ಆತಂಡ ಮೂಜಿ ಇಲ್ಲಲೆಗ್ ಕಡಲ್ದ ಸೆರೆಕಲು ಎಡ್ಪರೆ ಶುರುವಾತಂಡ 1 ಕಿಲೋಮೀಟರ್ ಉದ್ದದ ಮಾರ್ಗ ಇಡಿ ಬಿಚ್ಚಿದು ಬೋದು ಇರುವ ಇಲ್ಲದಕ್ಲೆಗ್ ಮುಖ್ಯ ಮಾರ್ಗಗೂ ಸಂಪರ್ಕ ಇಜ್ಜಂದೆ ಆತಂಡ ಸಿರಿಯಾದ ಕಪ್ಪಲು ಮುರುಕುದನಲ ಒಂದುವೇ ಭಾಗಡು ಉಪ್ಪುನೇರ್ದವರ ತೈಲ ತೋರನ ಪೋಡಿಗೆಲ ಉಂಡು ಒಂಜಿ ವಾರಡು 50 ಹೆಚ್ಚ ತಾರೆ ಕಡಲ್ ಸೇರ್ದಂಡ ಉಚ್ಚಿಲರ್ದು ಬಟ್ಟಪಾಡಿ ಮಾರ್ಗ ಕರಿನ 4 ವರ್ಷದ್ದು ಸರಿ ಇಜ್ಜಾಂಡ್ ಇತ್ತ ಮುಖ್ಯ ಮಾರ್ಗ ಸಂಪರ್ಕಲ ಕಡಿತಂಡ ಅಪಾಯದ ಮಾರ್ಗಡೆ ಪರಬೇರು ಜೋಕುಲು ಅಪ್ಪೆಲ್ಲು ಭಾರಿ ಕಷ್ಟುಡೆ ಪೋವಡಾತಂಡ ಗಾಡಿಲಿಡ್ ಪೋಯರೆ ಸಾಧ್ಯ ಇಜ್ಜಿ ಆಲಿಚ್ಚ ಜುಬೈದ ಪ್ರವೀಣ್ ಬಟ್ಟಪಾಡಿ ಮುಕ್ಲೆನ ಇಲ್ಲ ಅಪಾಯದ ಅರುಕು ಮುಟ್ಟುದುಂಡು ರಾಜೀವಿ ಪನ್ಪುನರ್ನ ಇಲ್ಲಗ ಕಡಲ ಸೆರೆ ಆಕೆರೆ ಶುರುವಾತಂಡ ರೆಸಾರ್ಟ್ ಪರಿಸರದ ತಾರೆ ಅಂಗನ ಗೋಡೆ ಇಂಟರ್ಲಾಕ್ ಮಾತಲ ಕಡಲು ಸೇರ್ತಂಡ ಬಟ್ಟಪಾಡಿಗೆ ಗ್ರಾಚಾರೋ ನಮ್ಗೆ ಗ್ರಾಚಾರೋ ಅಂತ ಹೇಳಿ ಗೊತ್ತಿಲ್ಲ. ಟೋಟಲ್ ಇಲ್ಲಿ ಜನಸಾಮಾನ್ಯರು ಏನಾಗ್ತಾ ಇದ್ದಾರೆ, ಸಫರ್ ಆಗ್ತಾ ಇದ್ದಾರೆ. ಇದರದ ಅಡ್ವಾಂಟೇಜ್ ಯಾರೋ ತಗೊಳ್ತಾ ಇದ್ದಾರೆ, ಇದನ್ನು ಯಾರೋ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಏನೋ ಮಾಡಿದೆ ಅಂತ ಹೇಳಿ ಇದರಲ್ಲಿ ಏನೋ ಅವರ ಭಾಗ ಕಮಿಷನ್ ತಗೊಳ್ತಾ ಇದ್ದಾರೆ. ಬಟ್ ಇಲ್ಲಿ ಏನೋ ಆಗ್ತಾ ಇಲ್ಲ. ಜನ ಇದನ್ನು ಇವತ್ತಿಂದಲ್ಲ, ಸುಮಾರು ವರ್ಷದಿಂದ ಇದರಲ್ಲಿ ಸಫರ್ ಆಗ್ತಾ ಇದ್ದಾರೆ. ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕಿತ್ತು. ಪಾಪ ಅವ್ರು ಜನಸಾಮಾನ್ಯರು, ಅವರಿಗೆ ಜಾಸ್ತಿ ಅಂದ್ರೆ ಎಂತ ಗೊತ್ತು? ಪಂಚಾಯತ್ ಆಫೀಸ್, ತಾಲೂಕು ಆಫೀಸ್, DC ಆಫೀಸ್, ಅದಕ್ಕಿಂತ ಮೇಲೆ ಹೋಗ್ಲಿಕ್ಕೆ ಅವರಿಗೆ ಗೊತ್ತಿಲ್ಲ. ಅವ್ರು ಅಲ್ಲಿಗೆ ಒಂದು ಅರ್ಜಿ ಕೊಡ್ತಾರೆ, ಸುಮ್ಮನೆ ಹೇಳ್ತಾರೆ ಅಧಿಕಾರಿಗಳು ನಾವು ಮಾಡ್ತೇವೆ, ರಾಜಕಾರಣಿಗಳು ನಾವು ಮಾಡ್ತೇವೆ ಅಂತ ಅಲ್ಲಿಗೆ ಬಾಯಿ ಮುಚ್ಚಿಸ್ತಾರೆ. ಪಾಪ ಇನ್ನು ಅವರು ಈ ವರ್ಷ ಮಳೆಗಾಲದಲ್ಲಿ ಬದುಕಿದ್ರೆ ಉಳಿದ್ರು, ಇಲ್ಲದಿದ್ರೆ ಮುಗೀತು. ಅಲ್ಲಿಗೆ ಬದುಕಿ ಉಳಿದ್ರೆ ಮತ್ತೆ ಮಳೆಗಾಲ ತಣ್ಣಗಾಗ್ತದೆ, ಮತ್ತೆ ಅವರು ಮರ್ತು ಬಿಡ್ತಾರೆ, ಅಧಿಕಾರಿಗಳು ಮರ್ತು ಬಿಡ್ತಾರೆ. ಪುನಃ ಮಳೆಗಾಲ ಬರುವಾಗ ಎಲ್ಲರಿಗೂ ನೆನಪಾಗ್ತದೆ. ಸೊ ಇದು ಒಂದು ಎಂತ ಕೊನೆಯಿಲ್ಲದ ಸಮಸ್ಯೆ ಆಗಿದೆ ಬಟ್ಟಪಾಡಿಯಲ್ಲಿ. ರಾಜ್ಯದ ಇತ್ತದ ಸ್ಥಿತಿಗತಿ ತೆರಿನಗ ಪೊಂಜೋಲನ ಮಿತ್ತ ದೌರ್ಜನ್ಯ ಮಿತಿಮಿಡ್ದನಂದ ಕ್ಯಾಂಪಸ್ ಫ್ರಂಟ್ ಕರ್ನಾಟಕ ರಾಜ್ಯ ಸಮಿತಿ ಸದಸ್ಯರು ಮುರ್ಷಿದಾ ಕುಡ್ಲ ಪಂತ್ಯರ ಜುಲೈ 14 ಕುಡ್ಲಡ್ ನಡಪವನ ಗರ್ಲ್ಸ್ ಕಾನ್ಫರೆನ್ಸ್ ಬಗೆಟ್ 6 ಸುದ್ದಿ ಕುಟುಡ್ ಪಾತಿರ್ದ ಮಾಹಿತಿ ಕೊರಿಯರ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಕರ್ನಾಟಕದ ನೆಲೆಟ್ ಜುಲೈ 14 ಕುಡ್ಲಡ್ ಆಯ್ಕೆ ಸ್ವಾತಂತ್ರ್ಯವನ್ನು ಖಾತರಿಪಡಿಸೋಣ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯೋಣ ಪನ್ಪುನ ಘೋಷ ಪಾತಿರದ ಒಟ್ಟಿಗೂ ಮಾಮಲ್ಲ ಗರ್ಲ್ಸ್ ಕಾನ್ಫರೆನ್ಸ್ ಪೊಣ್ಣುಲಿನ ಸಮ್ಮೇಳನ ತೀವೊಂದ್ಯರ. ಈ ಬಗೆಟ್ ಬುಧವಾರ ಕುಡ್ಲದ ಪತ್ರಿಕಾ ಭವನಡು ಕ್ಯಾಂಪಸ್ ಫ್ರಂಟ್ ಕರ್ನಾಟಕ ರಾಜ್ಯ ಸಮಿತಿ ಸದಸ್ಯರು ಮುರ್ಷಿದಾ ಕುಡ್ಲ ಸುದ್ದಿ ಕುಟುಡ್ ಪಾತಿರ್ದು ರಾಜ್ಯದ ಇತ್ತದ ಸ್ಥಿತಿಗತಿ ತೆರೆನಗ ಪೊಂಜೋಲಿನ ಮಿತ್ತ ದೌರ್ಜನ್ಯ ಮಿತಿ ಮೀಡ್ದಂಡು ಸರ್ಕಾರ ಪೊಂಜೋಲನ ರಕ್ಷಣೆ ಬಗೆಟ್ ಮನಿಪಂದೆ ದೌರ್ಜನ್ಯ ನಡಪಾವನ ಕೆಲಸ ಮಲ್ತೊಂದುಂಡು ಅಂಚಾದ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಕರ್ನಾಟಕ ರಾಜ್ಯ ಸಮಿತಿ ಅಜಪ್ ಸ್ವತಂತ್ರನು ನಿಘಂಟು ಮಲ್ತೊನ್ನಗ ಪ್ರಜಾಪ್ರಭುತ್ವದ ಬೆಲೆನ ದಿರ್ತಪತ್ತಗ ಪನ್ಪನ ಘೋಷ ಪಾತಿರದ ಒಟ್ಟುಗು ಜುಲೈ 14 ಕುಡ್ಲಡು ಮಾಮಲ್ಲ ಗರ್ಲ್ಸ್ ಕಾನ್ಫರೆನ್ಸ್ ನಡಪಾವನುಂಡು. ಕಾಂಡೆ 11 ಗಂಟೆಗೆ ಸರಿಯಾದ ಜ್ಯೋತಿ ಸರ್ಕಲ್ ಹಿಡ್ದು ಬರವು ಕಲ್ಪನಾ ಪೊಣ್ಣುಲೆನ ಜಾಥಾ ಶುರುವಾದ ಪುರಭವನಡು ಮುಗಿಯುಂಡು. ಪುರಭವನಡು ನಡಪನ ಸಭಾ ಕಾರ್ಯಕ್ರಮಟ್ಟು ರಾಷ್ಟ್ರೀಯ ಬೊಕ ರಾಜ್ಯದ ಪಾಕ ಹೋರಾಟಗಾರರು ಪಾಲ್ದೆತ್ತುನರೆಂದು ಪಂಡ್ಯರ. ಮಂಗಳೂರಿನಲ್ಲಿ ಬೃಹತ್ ಗರ್ಲ್ಸ್ ಕಾನ್ಫರೆನ್ಸ್ ಅನ್ನು ಹಮ್ಮಿಕೊಳ್ಳಲಿದ್ದೇವೆ. ಆಯ್ಕೆಯ ಸ್ವಾತಂತ್ರ್ಯವನ್ನು ಖಾತರಿಪಡಿಸೋಣ, ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಎತ್ತಿ ಹಿಡಿಯೋಣ ಎಂಬ ಒಂದು ಘೋಷವಾಕ್ಯದಡಿ ವಿದ್ಯಾರ್ಥಿನಿಯರ ಸಮಾವೇಶವನ್ನು ನಾವು ಹಮ್ಮಿಕೊಳ್ಳಲಿದ್ದೇವೆ. ದೇಶದ ಪ್ರಜಾಪ್ರಭುತ್ವ ಮೌಲ್ಯಗಳು ಇವತ್ತು ಕಸಿಯಲ್ಪಡ್ತಾ ಇದೆ. ಮಹಿಳೆಯರ ಮೇಲೆ ನಿರಂತರವಾದ ದೌರ್ಜನ್ಯಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಮತ್ತು ಈ ಸರ್ಕಾರದ ಒಂದು ದ್ವೇಷ ಮನೋಭಾವದಿಂದ, ದ್ವೇಷ ಆಡಳಿತದಿಂದ ಮಹಿಳೆಯರು ಇಂದು ಬೀದಿ ಪಾಲಾಗ್ತಾ ಇದ್ದಾರೆ.
ಈ ರಾಜ್ಯದ ಎಲ್ಲ ಮಹಿಳೆಯರು ಕೂಡ ಈ ವಿಚಾರವಾಗಿ ಇದನ್ನ ಅರಿತುಕೊಂಡು ಇದರ ಬಗ್ಗೆ ಅವೇರ್ನೆಸ್ ಅನ್ನು ಕೊಡುವ ಭಾಗವಾಗಿ, ಅವರಿಗೆ ಒಂದು ಧೈರ್ಯವನ್ನು ಕೊಡುವ ಭಾಗವಾಗಿ, ಅವರಿಗೆ ಅವೇರ್ನೆಸ್ ಅನ್ನು ಕೊಡುವ ಭಾಗವಾಗಿ ನಾವು ಈ ಒಂದು ಗರ್ಲ್ಸ್ ಕಾನ್ಫರೆನ್ಸ್ ಅನ್ನು ಜುಲೈ 16ಕ್ಕೆ ಟೌನ್ ಹಾಲ್ ಅಲ್ಲಿ ಮಾಡುವಂತದ್ದು. ಶಿರವಸ್ತ್ರದ ಹೆಸರಿನಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರನ್ನು ಗುರಿ ಮಾಡಿಸಿಕೊಂಡು ಎಷ್ಟೋ ಸಾವಿರಾರು ಮುಸ್ಲಿಂ ವಿದ್ಯಾರ್ಥಿನಿಯರನ್ನು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡುವಂತಹ ಒಂದು ಪ್ರಯತ್ನವನ್ನು ಕೂಡ ಇವತ್ತು ಇಲ್ಲಿನ ಬಿಜೆಪಿ ಸರ್ಕಾರ ಮಾಡಿದೆ. ಇಲ್ಲಿ ಮಹಿಳೆಯರು ಅವರ ಹಕ್ಕಿಗಾಗಿ ಅಥವಾ ಮಹಿಳೆಯರ ಆಗುವ ದೌರ್ಜನ್ಯದ ವಿರುದ್ಧ ಯಾರೆಲ್ಲ ಮಾತಾಡ್ತಾರೆ ಆ ಹೋರಾಟದ ಸ್ವಾತಂತ್ರ್ಯವನ್ನು ಕಸೀತಾ ಇರುವಂತದ್ದು. ಫಾರ್ ಎಕ್ಸಾಂಪಲ್, ಎಷ್ಟೋ ಮಹಿಳಾ ಹೋರಾಟಗಾರರು ಇವತ್ತು ಜೈಲಿನಲ್ಲಿದ್ದಾರೆ ಮತ್ತು ಅವರ ಮೇಲೆ FIRಗಳಾಗಿವೆ. ಕ್ಯಾಂಪಸ್ ಫ್ರಂಟ್ ಕರ್ನಾಟಕ ರಾಜ್ಯ ಸಮಿತಿ ಸದಸ್ಯರು ಫಾತಿಮಾ ಉಸ್ಮಾನ್, ಕ್ಯಾಂಪಸ್ ಫ್ರಂಟ್ ದಕ್ಷಿಣ ಕನ್ನಡ ಜಿಲ್ಲಾ ನಾಯಕಿ ಅಸ್ರಿನ್ ಬಂಟ್ವಾಳ ಬಕ ಫಾತಿಮಾ ಶಜ್ಮಾ ಸುದ್ದಿ ಕೊಟ್ಟೊಡಿದ್ದೇರು. ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನಾರಾದ ಸೇವೆ ಸಂದಾದಿನ ವೇದಮೂರ್ತಿ ಕೆ ವೆಂಕಟ ನರಸಿಂಹ ಉಪಾಧ್ಯಾಯರು ಒಡಿಪುದ ಖಾಸಗಿ ಆಸ್ಪತ್ರೆ ತಿಳಿದೇರು. ಅರೆಗೆ 91 ವರ್ಷ ಪ್ರಾಯ ದಂಗದಿತ್ತಂಡ. ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನಾರಾದ ಸೇವೆ ಸಂದಾದಿನ ವೇದಮೂರ್ತಿ ಕೆ ವೆಂಕಟ ನರಸಿಂಹ ಉಪಾಧ್ಯಾಯರು ಒಡಿಪದ ಖಾಸಗಿ ಆಸ್ಪತ್ರೆ ತಿಳಿದೇರು. ಅವರಿಗೆ 91 ವರ್ಷ ಪ್ರಾಯದಂಗದಿತ್ತಂಡ. ಉಪಾಧ್ಯಾಯರು 40 ವರ್ಷದ ಕಾಲ ಶ್ರೀ ಮಹಾಲಕ್ಷ್ಮಿ ದೇವಿನ ಪೂಜೆದ ಧಾರ್ಮಿಕ ವಿಧಿ ವಿಧಾನಲೇನ ನಡಪಾದು ಕೊಡ್ತೇರು. ಇಂಚಿಪದ ಜೀರ್ಣೋತ್ತರ ಬ್ರಹ್ಮಕಲಶದ ಪೊರ್ತುಡ ಅವರಿಗೆ ಸಾರ್ವಜನಿಕವಾದ ತಮ್ಮನದ ಮರ್ಯಾದೆ ಮಲ್ತದಿತ್ತಂಡ. ವೆಂಕಟ ನರಸಿಂಹ ಉಪಾಧ್ಯಾಯರು ದೇವೇರ್ನ ಪಾದಸೇರ್ನ ಈ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಜೀರ್ಣೋತ್ತರ ಸಮಿತಿ ಮರ್ಯಾದೆ ಗುರುಕಾರ್ಯರ ಡಾಕ್ಟರ್ ಜಿ ಶಂಕರ್, ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಗುರುಕಾರ್ಯರ ಜಯಸಿ ಕೋಟ್ಯಾನ್, ಗುಂಡು ಬಿ ಅಮೀನ್, ವಾಸುದೇವ ಸಾಲಿಯನ್, ಮೊಗವೀರ ಸಮಾಜದ ನಾಯಕರ ಸ್ವಾಮೀಜಿಲು ಜನಪ್ರತಿನಿಧಿಗಳು ಬೇಜಾರು ತೆರಿಪಾದು ಉಪಾಧ್ಯಾಯರ್ನ ಆತ್ಮಗೂ ಶಾಂತಿ ಬಯಕಿದರು. ಪುತ್ತೂರು ಬಡಗನ್ನೂರು ಗ್ರಾಮದ ಪಟ್ಟೆ ಪರಿಸರದ ಸುದತ ನಡುಟೋಪುನ ಮಾರ್ಗ ಕಜವು ಕಜನದಿಂಜಿದು ಮಾರ್ಗ ಸಂಪರ್ಕ ಕಡಿದು ಪೋಪುನ ಪೋಡಿಗೆ ಹೆಚ್ಚಾದುಂಡು. ಕಿಂಡಿ ಅಣೆಕಟ್ಟು ಈ ಮಲ್ಲ ಸಮಸ್ಯೆ ಉಂಡು ಮಲ್ಪನೆಡ್ದವರ ಕಿಂಡಿ ಅಣೆಕಟ್ಟದ ಪೈರೆ ಜಿಲ್ಲಾಧಿಕಾರಿ ಆದೇಶ ಕೊಡ್ತೇರು. ಆಂಡಲ ಸಂಬಂಧಪಟ್ಟಿನ ಅಧಿಕಾರುలు ಮನಿಪಂದೆ ಕುಲ್ಲುದು ಜನ ಕಂಗಾಲಾಪನಂಚ ಸ್ಥಿತಿಗತಿ ಉಂಡಾತಂಡ. ಪುತ್ತೂರು ತಾಲೂಕು ಬಡಗನ್ನೂರು ಗ್ರಾಮದ ಪಟ್ಟೆ ಪರಿಸರದ ಜನಕ್ಲಿಗೆ ಮರಿಯಲವತ್ತನ್ ಪಂಡ ಬಾರಿ ಪೋಡಿಗೆದ ಸಂಗತಿ. ಬರ್ಸಬಲದ ಪಗ ಮರತ ತುಂಡು ಕಜವುದಿಂಜಿದ ರಡ್ಡಭರಿತ ಸುದೆತ ನಡುಟು ಮಾರ್ಗ ಬಂದಗ ಕಾರಣ ಪುನ ಕಿಂಡಿ ಅಣೆಕಟ್ಟದ ಸಮಸ್ಯೆನ ಪರಿಹಾರ ಮಲ್ಪರೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆದೇಶ ಜಾರಿ ಮಂದೇರ. ಅಣ ಜಿಲ್ಲಾಧಿಕಾರಿ ಆದೇಶನು ತಾಲೂಕು ಮಟ್ಟದ ಅಧಿಕಾರುలు ಬಕ ಸ್ಥಳೀಯ ಆಡಳಿತ ಜಾರಿ ಮಲ್ದಿಜಿ. ಅಂಚದ ಗ್ರಾಮದ ಮಾರ್ಗ ಸಂಪರ್ಕ ಕಡಿದು ಪೋಪುನ ಅಪಾಯದ ಸ್ಥಿತಿಗತಿಟುಂಡು. ಪುತ್ತೂರು ಪಟ್ಟಿಡ್ದು ಮುಂಡೋಳೆ ಅಂಬಟೆ ಮುಳೆ ಅದು ಈಶ್ವರ ಮಂಗಳ ಸಂಪರ್ಕದ ಭಾರಿ ಮುಖ್ಯ ಮಾರ್ಗದ ಪಟ್ಟಿಡ್ದು 200 ಮೀಟರ್ ದೂರಡು 10 ವರ್ಷ ದುಂಬು ಎಳ್ಯ ನೀರಾವರಿ ಇಲಾಖೆಡ್ದು ಈ ಕಿಂಡಿ ಅಣೆಕಟ್ಟು ಕಟ್ಟದಂಡ. ಕೆಲವು ವರ್ಷ ಪಲೈ ಪಾಡ್ದು ಪ್ರಯೋಜನಾದಿತ್ಯನ ಅಣೆಕಟ್ಟು ಇತ್ತೆ ಸಮಸ್ಯೆ ಉಂಡು ಮಲ್ದಂಡ. ಸಂಕೋಡ್ದು ತಗ್ಗಡುಪ್ಪುನ ಕಿಂಡಿ ಅಣೆಕಟ್ಟಡ ಮರಿಯಲ ಬೊಲ್ಲೊಡು ಬರ್ಪನ ಕಜವು ಕಜನ ಮರದ ತುಂಡು ಮಾತ ಸೇಡ್ದು ನೀರು ಸರಕವಾದ ಪೂವೊಂದಿಚ್ಚಿ. ಕಿಂಡಿ ಅಣೆಕಟ್ಟದ ಕಾರಣ ಉಂಡಾಯಿನ ಸಮಸ್ಯೆ ಬಗೆಟ್ ಮಾಹಿತಿ ತೆರೆದು ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಅಣೆಕಟ್ಟದ ಪೈರೆ ಜಾಗೆಡೆ ಆದೇಶ ಕೊಡ್ತಿತ್ಯಾರ. ಅಣ ಸಂಬಂಧಪಟ್ಟಿನಕ್ಲು ಕಡಿಸ ಒಂದುಲ್ಲೇರ. ಅಂಚಾದ ಸಮಸ್ಯೆ ನನಲಾತು ಹೆಚ್ಚಾದ ಜನಕ್ಲಿಗೂ ಉಪದ್ರ ಆತಂಡ. ಭಗವತ್ವಜ ಇಂಕ್ಲನ ಶ್ರದ್ಧೆ ಭಕ್ತಿ ಅವು ಓಲೋಲು ಬೂರೊಂದಿಜ್ಜಿ. ಇಂಕ್ಲು ಬಿಜೆಪಿ ದಕಲಂಚಾತ್ ಬಿಜೆಪಿ ಸಂಘ ಪರಿವಾರಗೂ ಭಗವತ್ವಜ ಪೇಂಟೆಡ್ ಕೊಡ್ತುಜಿ. ಅಕ್ಲವೇನು ಹಾಳು ಮಲ್ತದೆರಂದು ಪಂಡಿನ ಹಿಂದೂ ಮಹಾಸಭಾದ ರಾಜ್ಯ ಕಾರ್ಯಂತರ ಧರ್ಮೇಂದ್ರ ಬಿಜೆಪಿ ದಕ್ಲಿಗೆ ಸವಾಲ್ ಪಡೆದೇರು.
ಹಿಂದೂ ಮಹಾಸಭಾದ ರಾಜ್ಯ ಕಾರ್ಯಂತರ ಧರ್ಮೇಂದ್ರ ಬುಧಾರ ಕುಡ್ಲಾಡು ಸುದ್ದಿ ಕುಟ್ಟೋಡು ಪಾತಿರ್ದು ಭಗವದ್ವಜ ಎಂಕ್ಲನ ಶ್ರದ್ಧೆ ಭಕ್ತಿ ಆ ಓಲೋಲು ಬೂರೊಂದಿಜ್ಜಿ ಎಂಕ್ಲು ಬಿಜೆಪಿ ತಕ್ಕ ನಂಚಾತ್ ಆಂಡ ಬಿಜೆಪಿ ಸಂಘ ಪರಿವಾರಗೂ ಭಗವದ್ವಜ ಪೇಂಟೆಡ್ ಕೊಡ್ತುಜಿ ಅಕ್ಲು ಅವಿನ ಹಾಳು ಮಂತದೇರು ಅಕ್ಲುವ ಆಧಾರದ ಮಿತ್ತು ಪಾತಿರ್ವೆರು ಅಕ್ಲಿಗೆ ಸವಾಲ್ ಪಾಡುವೆ ಬಂದು ಏವ್ರೊಡು ಪಂಡ್ಯರ ರಾಮ ಮಂದಿರ ಹಿಂದೂ ಮಹಾಸಭಾದ ಪೊರ್ಂಬಾಟ 1936 ಪೊರ್ತು ಹಿಂದೂ ಮಹಾಸಭಾದ ಬಗೆಟ್ ತೀರ್ಪು ಬತ್ತದಿತ್ತುಂಡು ಆಂಡ ಅಖೇರಿ ದಕ್ಷಿಣ ಬಿಜೆಪಿಗೆ ಅವಕಾಶ ದೊತ್ತನುಂಡು ಕಾಶ್ಮೀರಡು ಪಿಡಿಪಿದ ಒಟ್ಟುಗು ಸರ್ಕಾರ ಮಲ್ಪನ ನಿಕುಲು ವಾ ಹಿಂದುತ್ವದ ಬಗೆಟ್ ಪಾತಿರುವರು 2023 ಓಟುಡು ಹಿಂದೂ ಮಹಾಸಭಾ ತನ್ನ ಶಕ್ತಿ ಪ್ರದರ್ಶನ ಮಲ್ಪನೊಂದು ಪಂಡಿರ ನೂಪುರ್ ಶರ್ಮಾ ಇಸ್ಲಾಂ ಬಗೆಟ್ ಸತ್ಯ ಪಂಡ ತಪ್ಪ ಜಾಕಿರ್ ನಾಯಕ್ ಮುಲ್ಲಾ ನಕ್ಲಿಂದೇನು ಪಂಡ ತಪ್ಪಾಪುಜಿ ಒರಿ ಹಿಂದೂ ಪನ್ಪನ ಕಾರಣಗೂ ಈ ಪಾತೆರ ಪಂಡ ನಮ್ಮ ತಪ್ಪೊಂದು ಪನ್ಪರ ಬಿಜೆಪಿ ನಾಯಕರ ನೂಪುರ್ ಶರ್ಮಾ ಪರ ಒಂತಂದೆ ಮಲ್ಲ ತಪ್ಪು ಮಲ್ತದೇರು ನೂಪುರ್ ಪರ ಒಂದುದು ಅರೆನ ಪಾತೆರನು ಸಮರ್ಥನೆ ಮಲ್ಪಡಿತನೆಂದು ಅರ್ಪಂಡಿರ ಬಿಜೆಪಿ ಸಂಘ ಪರಿವಾರಕ್ಕೆ ಹಿಂದುತ್ವ ಮತ್ತು ಭಗವದ್ವಜ ಪೇಟೆಂಟ್ ಕೊಟ್ಟಿಲ್ಲ, ಅವ್ರಿಗೇನು ಗುತ್ತಿಗೆ ಕೊಟ್ಟಿಲ್ಲ. ಅದು ಹಿಂದೂಗಳ ಪ್ರೇರಣೆ. ನಾನು ಆವಾಗಲೇ ಹೇಳಿದ್ದೇನೆ, ಅದು ನಮ್ಮ ಶ್ರದ್ಧೆ, ಹಿಂದೂಗಳ ಶ್ರದ್ಧೆ, ಅದು ಭಕ್ತಿ ನಮ್ಮದು. ಭಾರತೀಯ ಜನತಾ ಪಕ್ಷಕ್ಕೆ ಏನು ಪೇಟೆಂಟ್ ಕೊಟ್ಟಿದೆ? ಅದು ಅವರಿಗೆ ಗುತ್ತಿಗೆ ಕೊಟ್ಟಿದ್ದ. ಅವರು ಅದನ್ನು ದುರ್ಬಳಕೆ ಮಾಡಿದ್ದಾರೆ. ಯಾರು ಅವರು ಹಿಂದುತ್ವ ಅಂದರೆ ಯಾವ ಬೇಸ್ ಮೇಲೆ ಮಾತಾಡ್ತಾರೆ ಭಾರತೀಯ ಜನತಾ ಪಕ್ಷ? ಅವ್ರಿಗೆ ಯಾವ ನೈತಿಕತೆ ಇದೆ ಹಿಂದುತ್ವದ ಬಗ್ಗೆ ಮಾತಾಡಲಿಕ್ಕೆ? ನಾನು ಈ ಇಡೀ ಮಾಧ್ಯಮದ ಮೂಲಕ ಓಪನ್ ಚಾಲೆಂಜ್ ಮಾಡ್ತೇನೆ, ಒಂದು ಹಿಂದುತ್ವದ ಕಾರ್ಯ ಅವರು ಮಾಡಿದರೆ ಹೇಳಿ ನೋಡುವ. ಹಿಂದೂಗಳಿಗೆ ಹಿಂದುತ್ವಕ್ಕೆ ಒಂದು ಉತ್ತಮ ಕಾರ್ಯ ಹೇಳಿದರೆ ಏನೋ ರಾಮ ಮಂದಿರ, ಅದು ಹಿಂದೂ ಮಹಾಸಭಾದ ಇದು ಸ್ವಾಮಿ, ಇವತ್ತಲ್ಲ, 1936 ಅದಕ್ಕಿಂತ ಮುಂಚಿನದು. ಇದು ಹಿಂದೂ ಮಹಾಸಭೆ ಪಿಟಿಷನರ್, ಹಿಂದೂ ಮಹಾಸಭಾದ ಬಗ್ಗೆ ತೀರ್ಪು ಬಂದಿತ್ತು. ಕೊನೆ ಕ್ಷಣದಲ್ಲಿ ಅವರು ಅದನ್ನು ಬಳಸಿಕೊಂಡು ರಾಮನನ್ನು ರಸ್ತೆಗೆ ತಂದು ರಾಜಕಾರಣ ಮಾಡಿದಂಥದ್ದು ಇದು ಭಾರತೀಯ ಜನತಾ ಪಕ್ಷ. ಯಾಕೆ SDP ಜೊತೆಯಲ್ಲಿ ಸಂಬಂಧ ಇಟ್ಟುಕೊಳ್ಳೋಕ್ಕಾಗತ್ತೆ? ಅಂಥ ಪಕ್ಷವನ್ನು ಹೇಗೆ ಹಿಂದೂ ಮಹಾಸಭಾ ಅಂತೀರಾ ನೀವು? ಇದು ಹಿಂದುತ್ವವಾದಿ ಪಕ್ಷ ಅಂತೀರಾ? ಹೇಗೆ ಹೇಳ್ತೀರಿ ನೀವು? ಕಾಶ್ಮೀರದಲ್ಲಿ PDP ಜೊತೆಯಲ್ಲಿ ಸರ್ಕಾರ ಮಾಡೋಕ್ಕಾಗತ್ತೆ, ಹಿಂದುತ್ವವಾದಿ ಪಕ್ಷ ಅಂತೀರಿ. ಯಾವ ಬೇಸ್ ಮೇಲೆ ಮಾತಾಡ್ತೀರಿ ಸರ್ ನೀವು? ಯಾವ ಹಿಂದುತ್ವ ಭಾರತೀಯ ಜನತಾ ಪಕ್ಷದ್ದು? ಏನು ದೊಂಬರಾಟ ಆಡ್ತಾ ಇದ್ದಾರೆ ಅವರು? ನೋಡೋಣ 2013 ಚುನಾವಣೆ ಹೆಂಗೆ ಬರುತ್ತೆ ಅಂತ ಹೇಳಿಬಿಟ್ಟು ನೋಡೋಣ ಸರ್. ನಾವಿದ್ದೀವಿ, ನೀವಿದ್ದೀರಿ. ಹಿಂದೂ ಮಹಾಸಭಾದ ರಾಜ್ಯ ಗುರುಕಾರ್ಯರು ರಾಜೇಶ್ ಪವಿತ್ರನ್ ಪಾತಿರ್ದ ರಾಜ್ಯದೊರ್ಮೆಡ್ ಗರ್ಗರ್ ಭಗವದ್ವಜ ಪನ್ಪನ ಇಸೇಸ ಅಭಿಯಾನನು ಹಿಂದೂ ಮಹಾಸಭಾ ದೀವೊಂದುಂಡು ಸ್ವತಂತ್ರ ದಿನಾಚರಣೆದ ಪುರ್ತುಡು ಇಲ್ಲಡು ಕೇಸರಿ ಬಾವುಟ ಪಾಡ್ಯರೆ ಇಸೇಸ ಕಾರ್ಯಕ್ರಮ ದೀವೊಂದುಂಡು ಪಡ್ಯರ. ಹಿಂದೂಗಳ ಮೇಲಾಗುವಂತಹ ದೌರ್ಜನ್ಯ ಎಲ್ಲವನ್ನೂ ಗಣನೆಗೆ ತೆಗೆದುಕೊಂಡು ಪ್ರತಿಯೊಂದು ಮನೆಯಲ್ಲೂ ಕೂಡ ಭಗವದ್ವಜವನ್ನು ಹಾರಿಸುವ ನಿಟ್ಟಿನಲ್ಲಿ ಗರ್ ಗರ್ ಭಗವಾ ಅನ್ನೋ ಒಂದು ಅಭಿಯಾನವನ್ನು ಕೂಡ 14ನೇ ತಾರೀಕಿನಂದು ನಾವು ಪ್ರಾರಂಭ ಮಾಡಲಿದ್ದೇವೆ. ಇದು ರಾಜ್ಯಾದ್ಯಂತ ನಾವು ಮಾಡಿದರೆ ರಾಷ್ಟ್ರಾದ್ಯಂತ ನಮ್ಮ ಇತರ ರಾಜ್ಯಗಳಲ್ಲಿರುವಂಥವ್ರು ಮಾಡ್ತಾರೆ. ಇದು ಕೇವಲ ಒಂದು ತೋರಿಕೆಯ ಆಂದೋಲನ ಆಗದೆ ಇದನ್ನು ನಾವು 224 ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ತಲುಪುವ ರೀತಿಯಲ್ಲಿ, ಇದು ಕೇವಲ ಚುನಾವಣೆಯ ಭಾಗವಾಗಿ ಈ ಒಂದು ವಿಚಾರವನ್ನು ನೀಡದೆ ಪ್ರತಿಯೊಬ್ಬ ಹಿಂದೂವನ್ನು ತಲುಪುವ ರೀತಿಯಲ್ಲಿ ಅಭಿಯಾನ ಆಗಬೇಕು. ಹಾಗೂ ಸಮಾನ ಮನಸ್ಕ ಹಿಂದೂ ಸಂಘಟನೆಗಳನ್ನು, ಇತರ ಸಮಾನ ಮನಸ್ಕ ಹಿಂದೂ ಪಕ್ಷಗಳು ಇಲ್ಲ, ಆದರೂ ಕೂಡ ಕೆಲವು ಪ್ರಯತ್ನದಲ್ಲಿರುವಂಥವರನ್ನು ಕೂಡ ಸೇರಿಸಿಕೊಂಡು ಈ ಅಭಿಯಾನವನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಪಕ್ಷ ತೀರ್ಮಾನ ಕೈಗೊಂಡಿದೆ. ಪತ್ರಿಕೆ ಒಂಜೇತ 2022ನೇ ಸಾಲದ MDRA ಸಮೀಕ್ಷೆ ಗೊತ್ತು ಮಲ್ತದಿದ್ದದ ಬೆದ್ರದ ಆಳ್ವಾಸ್ ಕಾಲೇಜಿದ ಬೇತೆ ಬೇತೆ ವಿಭಾಗಲು ಅಖಿಲ ಭಾರತ ಮಟ್ಟಡು 8 ಶ್ರೇಣಿಯ ದೈದಂಡ ಆಳ್ವಾಸ್ ಸ್ನಾತಕೋತ್ತರ ಪತ್ರಿಕೋದ್ಯಮ ವಿಭಾಗಗೂ 37ನೇ ರ್ಯಾಂಕ್ ಬೈದಂಡ. ಪತ್ರಿಕೆ ಒಂಜೇತ 2022ನೇ ಸಾಲದ MDRA ಸಮೀಕ್ಷೆ ಗೊತ್ತು ಮಲ್ತದಿತ್ತದ ಬೆದ್ರದ ಆಳ್ವಾಸ್ ಕಾಲೇಜಿದ ಬೇತೆ ಬೇತೆ ವಿಭಾಗಲು ಅಖಿಲ ಭಾರತ ಮಟ್ಟಡು 8 ಶ್ರೇಣಿ ದೈದಂಡ ಆಳ್ವಾಸ್ ಸ್ನಾತಕೋತ್ತರ ಪತ್ರಿಕೋದ್ಯಮ ವಿಭಾಗಗೂ 37ನೇ ರ್ಯಾಂಕ್, ಪದವಿ ವಿಜ್ಞಾನ ವಿಭಾಗಗೂ 122ನೇ ರ್ಯಾಂಕ್, ಕಲಾ ವಿಭಾಗಗೂ 123, BCA 135, BBA 147, ವಾಣಿಜ್ಯ ವಿಭಾಗ 175ನೇ ರ್ಯಾಂಕ್ ದೈದಂಡ
ಕಮ್ಮಿ ಕಾಸಡು ಗುಣಮಟ್ಟದ ಬರವು ಸಂಶೋಧನೆ ಕಲ್ಪರೆ ಅಗತ್ಯದ ಸೌಕರ್ಯ ದೆತೊನ್ನ ಅರ್ಜಿಲಿನ ಗುಣಮಟ್ಟ ಬೇಲದ ಭದ್ರತೆ ವ್ಯಕ್ತಿತ್ವ ನಾಯಕ ಸ್ಥಾನದ ಚಾತುರ್ಪು ಬೊಕ ವಿದ್ಯಾರ್ಥಿ ದೋಸ್ತಿ ಕಲ್ಪದ ವಾತಾವರಣ ಗುರ್ತಮಂತದ ಈ ಶ್ರೇಣಿಲೇನು ಕೊರೊಂದುಂಡು ಆಳ್ವ ಸ್ನಾತಕೋತ್ತರ ಪತ್ರಿಕೋದ್ಯಮ ವಿಭಾಗ ಕಮ್ಮಿ ಕಾಸಡು ಗುಣಮಟ್ಟದ ಬರವುದ ಗಮನ ಕೆಟಗರಿಡ್ ಅಖಿಲ ಭಾರತ ಮಟ್ಟದ ಟಾಪ್ ಕಾಲೇಜ್ಲಿಡ್ 10ನೇ ರ್ಯಾಂಕ್ ತೆಯ್ತಂಡು. ಜುಲೈ ಮೂಜಿ ಕೈತರ ತೋಜಂದೆ ಆದಿತ್ಯನ ಅಜ್ಜಿ ಒಡ್ತಿ ಬೆಳ್ತಂಗಡಿಡು ತೋಜಿದೇರು. ಕಾರ್ಲ ತಾಲೂಕು ನೆಲ್ಲಿಗುಡ್ಡೆ ಹಳೆ ಕಟ್ಟದ 82 ವರ್ಷ ಪ್ರಾಯದ ಸಾವಿತ್ರಿ ಭಟ್ ಪನ್ಪುನಾರ್ ತೋಜಂದೆ ಆತಿನ ಅಜ್ಜಿ ಆದುಲ್ಲೇರು. ಅಜ್ಜಿನೂರಿಪಾಯಿ ನೇಟು ಉಜಿರೆ ಅತ್ತಾಜದ ವಿಜಯ್ ಬೊಕ್ಕ ಬೆಳ್ತಂಗಡಿ ಪೊಲೀಸರ್ನ ಈ ಮನುಷ್ಯತ್ವದ ಕಾಳಜಿ ಭಾರಿ ಪುಗಾರ್ತೆಗ್ ಸಂದಿದಂಡು. ಜುಲೈ ಮೂಜೆ ಕೈತಾರ ತೋಜಂದೆ ಆದಿತ್ಯನ ಅಜ್ಜಿ ಒಡ್ತಿ ಬೆಳ್ತಂಗಡಿಡು ತೋಜಿದೇರು. ಕಾರ್ಲ ತಾಲೂಕು ನೆಲ್ಲಿಗುಡ್ಡೆ ಹಳೆ ಕಟ್ಟಿದ 82 ವರ್ಷ ಪ್ರಾಯದ ಸಾವಿತ್ರಿ ಭಟ್ ಪನ್ಪುನಾರ್ ತೋಜಂದೆ ಆತಿನ ಅಜ್ಜಿ ಆದುಲ್ಲೇರು. ಅರಿನ ಮಗಲು ವಿಜಯ ಭಟ್ರೇನ ಬೆಳ್ತಂಗಡಿ ಕಳಿಯ ಗ್ರಾಮದ ನಾಳಗ್ ಮದ್ಮೆ ಮಲ್ತು ಕೊಡ್ತಿತ್ತಂಡು. ಇತ ಸಾವಿತ್ರಿ ಭಟ್ ಹಳೆ ಕಟ್ಟಿಡ ಮಗೆ ಸತೀಶ್ನ ಒಟ್ಟುಗಿತ್ತೇರು. ಐತಾರ ಅಜ್ಜಿ ಹೊರಡ್ದೋರನೆ ತೋಜಂದೆ ಆದಿತ್ಯರು. ಸೋಮವಾರ ಬಯ್ಯಗ ಉಜಿರೆ ಅತ್ತಾಜದ ವಿಜಯ ಪನ್ಪುನಾರ್ ಲಾಯಿಲ ಸಂಕದ ಕೈತಲು ಅರ್ಜಿ ಬರ್ಸೋ ಕುಂತಿನೆಂದು ವಿಚಾರಿಸಿದರು. ಅಪಗಾರು ಸರಿಯಾದ ಮಾಹಿತಿ ಕೊಡ್ತುಜರು. ಅಪಗ ಅತ್ತಾಜದ ವಿಜಯ್ ವಿಡಿಯೋ ಒಂಜಿ ಮಲ್ತದ ಸಾಮಾಜಿಕ ಜಾಲತಾಣಗೂ ಪಾಡ್ದೇರು. ಬೊಕ ಪೊಲೀಸ್ ಸಹಾಯವಾಣಿ ನೂತ ಪದ್ರಾಡಿಗೂ ಫೋನ್ ಮಲ್ತದ ತೆರಿಪಾದೇರು. ಅಜ್ಜನು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆಲ್ಲ ತಂದು ಬೈದೇರು. ಅವಳು ಪೊಲೀಸರು ಅರನ ಬ್ಯಾಗ್ಡ್ ಅಡ್ರೆಸ್ ನಾಡ್ದು ಬತ್ತದೇರು. ಅಡ್ರೆಸ್ ಗೊತ್ತಾಯ್ ಬೊಕ್ಕ ಸಾವಿತ್ರಿ ಭಟ್ರೇನ ಇಲ್ಲಲ್ದಕ್ಲೆಗೆ ಒಪ್ಸಾದೇರು. ಉಜಿರೆ ಅತ್ತಾಜದ ವಿಜಯ್ ಬೊಕ್ಕ ಬೆಳ್ತಂಗಡಿ ಪೊಲೀಸರ್ನ ಈ ಮನುಷ್ಯತ್ವದ ಕಾಳಜಿ ಭಾರಿ ಪುಗಾರ್ತೆಗೆ ಸಂದದುಂಡು. ಇರ ಬುಧನೇನೆ ಸಾವಿತ್ರಿ ಓಲ್ ನಿಟ್ಟಡ ಇಲ್ಲಿ ಇರ್ಲಿ ಇರ್ ಮೂಲದಾನೆ ಬೈದಿಂದಾನೆ ಏರುಲ್ಲಿರು ಮೂಲು ಏರುಲ್ಲಿರು ಮಧ್ಯಾಹ್ನದ ತಿಂದಾರ ಚಾಪರಿ ಯಾರ ಅದಾರ ತಿಂತಾರಾ ಒನಸ್ಮಾಲ್ ಪರ ಬಲ್ಲೆ ಚಾ ಮಾಡ್ರಿ ಬಲ್ಲೆ ಅಲ್ಪ ಹೋರಿ ಬಲ್ಲೆ ಇರೇ ನೀರೇ ಕಡೆ ಕಂತು ಬಿಡ್ತಾನೆ ರೀ ಇರೇನು ಕಂತ ಬಿಡ್ತಾನೆ ರೀ ಇಡೇಗ ಈ ರೀತಿ ಪ್ರಾಯ ಇಡೆ ಬತ್ತಂದಾಗಮ್ಮ ಏನ ಜೋಕುಲು ಬುರಿಜ್ಜರೆ ಓಲುಲ್ಲಿರು ಮತ್ತೆ ತೂದು ಬಿಡ್ದು போயாರ ಇತ್ತೆ ಈ ಇಂಚು ದೂರ ಬಿದ್ದಾಡ್ನಿ ನೀರು ಜಿಲ್ಲೆಡ್ ಕರಿನ ಒಂಜಿ ಮಾರುಡ್ದು ಬಡ್ಸ ಜೋರಾದಿತ್ತದ ಗ್ರಾಮೀಣ ಭಾಗದ ಮಾರ್ಗಲು ಬೊಲ್ಲೊಡು ಮುರ್ಕುದು ಜನ ಕಂಗಾಲಾತಿರ ಸಂಚಾರಗೂ ಸಮಸ್ಯೆ ಆದಿತ್ತಂಡು. ಬೆಳ್ತಂಗಡಿ ತಾಲೂಕದ ಉಜಿರೆಡ್ಲ ಚರಂಡಿ ಸಮಸ್ಯೆ ಇಡ್ದವರ ಗಾಡಿಲನ ಸಂಚಾರಗೂ ಅಡ್ಡಿಯಾತಂಡು. ಜಿಲ್ಲೆಡ್ ಕರಿನ ಒಂಜಿ ವಾರಡ್ದು ಬರ್ಸ ಜೋರಾದಿತ್ತದ ಗ್ರಾಮೀಣ ಭಾಗದ ಮಾರ್ಗಲು ಬೊಲ್ಲೊಡು ಮುರ್ಕುದು ಜನ ಕಂಗಾಲಾತಿರ ಸಂಚಾರಗೂ ಸಮಸ್ಯೆ ಆತಂಡು. ಬೆಳ್ತಂಗಡಿ ತಾಲೂಕದ ಉಜಿರೆಡ್ಲ ಚರಂಡಿ ಸಮಸ್ಯೆ ಇಡ್ದವರ ಗಾಡಿಲನ ಸಂಚಾರಗೂ ಅಡ್ಡಿ ಆತಂಡು. ತುರ್ತು ಕೆಲಸಗೂ ಪೋವಡಾಯಿನಕ್ಲು ಸಂಚಾರ ಸಾಧ್ಯ ಇಜ್ಜಾಂದೆ ಸಮಸ್ಯೆ ಇಡ್ತಿ ಕಲ್ದೇರ. ಟಿಬಿ ಕ್ರಾಸ್ ಹಿಡ್ದು ಉಜಿರೆಗೆ ಪೋಪನ ಮಾರ್ಗಡು ಸರಿಯಾಯಿನ ಚರಂಡಿ ವ್ಯವಸ್ಥೆ ಇಜ್ಜಾಂದೆ ಜನಕ್ಲೆಗ್ ಭಾರಿ ಕಷ್ಟ ಆತಂಡು. ರೋಡಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಎಂತ ಮಾಡೋದು? ಅವಸ್ಥೆ ನೋಡಿ, ರೋಡ್ ಅವಸ್ಥೆ ನೋಡಿ, ಆಚೆ ಈಚೆ ಹೋಗ್ಲಿಕ್ಕೆ ಆಗಲ್ಲ. ಮಕ್ಕಳಿಗೆ ಸ್ಕೂಲ್ಗೂ ಹೋಗ್ಲಿಕ್ಕೆ ಆಗಲ್ಲ. ಏನು ಮಾಡೋದು? ಪಂಚಾಯತಿ ಕಂಪ್ಲೇಂಟ್ ಕೊಟ್ಟು ತೆಗಿಯಲ್ಲ. ಪಂಚಾಯತಿ ಕಂಪ್ಲೇಂಟ್ ತೆಗಿಯಲ್ಲ. ಈಗ ಅದು ಗುಂಡಿ ಮಾಡಿದ್ದು ಸರಿ ಇಲ್ಲ ಅಂತ ಹೇಳ್ತೀವಿ. ನೀವು ಚರಂಡಿ ಮಾಡಿದ್ದು ಕರೆಕ್ಟ್ ಇಲ್ಲ. ಪ್ರತಿ ವರ್ಷ ಇದೇ ಥರ ನೀರು ಪಾವಂದು ನೀಡದಾದಿ ಮಿತ್ತದ ನೀರು ಮಿತ್ತು ಬರೋದುಂಟು. ಅಂಚೆ ಎಂಕ್ಲ ತಿರ್ತಿರ್ದೆ ಕಣ್ಣಿ ನಿತ್ತ ತಿರ್ತದಾಗೆಲ್ಲ ಮಲ್ತೊಂದು ಬರೋದಿಲ್ಲ. ಓಡೆ ಮುಟ್ಟ ಮಿತ್ತು ಮುಟ್ಟ ಬ್ಲಾಕ್ ಆತನ ಆಡೆ ಮುಟ್ಟಲ್ಲ ದಿಪ್ಪುಂಡು. ಅಂಚಾದಿ ನೆಕ್ ದಾದನ್ ಬಂಡ ಈ ಗ್ರಾಮ ಪಂಚಾಯತಿರ್ದೆಲ್ಲ ಹೆಚ್ಚ ಸಾರ್ವಜನಿಕರ ಸಹಕಾರ ಅತಿ ಅಗತ್ಯ. ಮುಂಜಿನೆದ ಮೂಲು ಮಾರ್ಗದ ಬರಿಟ್ಟು ಮೋರಿ ಪಾಟ್ನಾಕಲ್ ನಾವು ರಡ್ನೆದ ಇಡೀ ಪೇಟೆದಕ್ಲಿ ಅಕಲ್ನ ಕಜಾವುಲಿಯನ್ನು ಗೋಣಿಟ್ಟು ಕಟ್ಟಿದ್ವಿ. ಈ ಮಾರ್ಗೋಗಿ ದಕ್ಕು ನಡೆದಾದು ಆ ಇಡೀ ಗೋಣಿ ಬತ್ತದು ಮೋರಿದ ಉಲಾಯಿ ಬ್ಲಾಕ್ ಆದ ನೀರು ಮಿತ್ತು ಬರ್ತದೆ. ಅಂಚಾದ ನೆಟ್ಟು ಸಾರ್ವಜನಿಕರ ಸಹಕಾರ ಅತಿ ಅಗತ್ಯ ಅಂತ ಅನ್ಕೊಂಡು ಇತ್ತೆ ಕುಡರೆನಿತ ಮಲ್ಲ ಸುದ್ದಿಲು. ಬಿಜೆಪಿ ಇತ್ತೆ ಭಾರತೀಯ ಜನತಾ ಪಕ್ಷ ದೋರಿದಜಿ ಐತ ಬದಲು ಬಿಸ್ನೆಸ್ ಜನತಾ ಪಕ್ಷ ಆತಂಡ್ ಕೆಪಿಸಿಸಿ ಒತ್ತುಗುರ್ಕಾರ್ಯರು ಮಧು ಬಂಗಾರಪ್ಪ
ಸಚಿಪನಡು ತಲೆಮೊಗ್ಗರ್ ನೇತ್ರಾವತಿ ಸುದ್ದೆಟ್ ಮೀಯರೆಪೋದು ಬೊಲ್ಲೊಡು ಪೋತಿನ ಜವನೆ ಅಶ್ವೇತ್ ಮೂಜಿ ದಿನ ನಾಡ್ದು ಉಳ್ಳಾಲ ಕೋಟೆಪುರ ಕೋಡಿ ಕಡಲ ಬರಿಟ್ ತೋಜಿದು ಬರ್ತಿನ ಪುನಃ. ಪುತ್ತೂರು ಬಡಗನ್ನೂರು ಪಟ್ಟೆ ಪರಿಸರಡು ಸುದೆತ್ತ ಕಜವು ಕಜನದಿ ಕಲ್ದು ಮಾರ್ಗ ಸಂಪರ್ಕ ಕಳೆವನ್ನ ಪೋಡಿಗೆ ಜಿಲ್ಲಾಧಿಕಾರಿ ಆದೇಶ ಕೊರುಂಡಲ ಕಿಂಡಿ ಅಣೆಕಟ್ಟದ ಪೈರೆ ದುಂಬು ಪಿರತೂಪುನ ಅಧಿಕಾರುಲು. ರಾಜ್ಯದ ಇತ್ತದ ಸ್ಥಿತಿಗತಿ ತೆರನಾಗ ಪೊಂಜೋಲನ ಮಿತ್ತ ದೌರ್ಜನ್ಯ ಮಿತಿ ಮೇರ್ದಂಡು ಜುಲೈ 14 ಪೊಣ್ಣುಲನ ಸಮ್ಮೇಳನ ಬಗೆಟ್ ಸುದ್ದಿಕೂಟ ನಡಪಾದ ಕ್ಯಾಂಪಸ್ ಫ್ರೆಂಡ್ ಕರ್ನಾಟಕ ರಾಜ್ಯ ಸಮಿತಿ ಸದಸ್ಯರು ಮುರ್ಷಿದಾ ಕುಡ್ಲಾ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.